ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಆಯೋಜನೆಯಲ್ಲಿ ಕ್ಷೀರ ಕ್ರಾಂತಿಯ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ಹಾಲು ದಿನಾಚರಣೆಯನ್ನು ಆಚರಿಸಲಾಯಿತು. ಉಡುಪಿಯ ಪುರಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಜಿ ಜಗದೀಶ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ವರ್ಗೀಸ್ ಕುರಿಯನ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಕ್ಷೀರ ಉತ್ಪಾದನೆ ಮತ್ತು ಕ್ಷೀರ ಕ್ರಾಂತಿ. ಅಂತಹ ಕ್ರಾಂತಿಗೆ ಕಾರಣರಾದ ಕುರಿಯನ್ ರವರನ್ನ ಸ್ಮರಿಸುವ ಕಾರ್ಯ ಅತ್ಯಂತ ಶ್ಲಾಘನೀಯ. ಹಾಲು ಯಾವತ್ತೂ ಅಮೃತವಾಗಿರಬೇಕು, ಅದನ್ನ ವಿಷವಾಗಿ ಪರಿವರ್ತಿಸುವ ಕೆಲಸ ಕೆಲವೊಂದು ಭಾಗದಲ್ಲಿ ನಡೀತಾ ಇದೆ. ಅವರನ್ನ ಯಾವತ್ತೂ ಕ್ಷಮಿಸಲ್ಲ. ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗುವುದು. ಹಾಲಿನ ಸಂಘಕ್ಕಿಂತ ಹಾಲು ಉತ್ಪಾದಕರು ಪ್ರಾಮುಖ್ಯತೆಯನ್ನ ಪಡೆಯಬೇಕು. ಲಾಭಾಂಶದಲ್ಲಿ ರೈತರಿಗೆ ಹೆಚ್ಚಿನ ಪಾಲು ಸಿಗುವಂತಾಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಗತಿಪರ ಮಹಿಳೆ, ರಾಷ್ಟ್ರ ಪ್ರಶಸ್ತಿ ವಿಜೇತೆ ಕವಿತಾ ಮಿಶ್ರಾ ಮೇಘ ತಂತ್ರಜ್ಞಾನ ಸಾಫ್ಟ್ವೇರ್ಗೆ ಚಾಲನೆಯನ್ನ ನೀಡಿದರು. ಶುದ್ಧ ಹಾಲು ಉತ್ಪಾದನೆಯ ಮಹತ್ವ, ಗ್ರಾಮೀಣ ಪ್ರದೇಶದಲ್ಲಿ ತಂತ್ರಜ್ಞಾನದ ಬಳಕೆ, ಕೃಷಿ, ತೋಟಗಾರಿಕೆ ಹಾಗೂ ಅರಣ್ಯ ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಇದರಲ್ಲಿ ಏನಂತ ಕಾಣಿಸ್ತಾ ಇರುವುದರಿಂದ ಆಟೋಮೆಟಿಕ್ ಆಗಿ ಜಟಿಲಾಂಶ, ಹಾಲಿನ ಪ್ರಮಾಣ, ಅದರ ದರ, ಒಟ್ಟು ಅವರಿಗೆ ಪಾವತಿಯಾದ ಸಂಘಗಳ ಅಧ್ಯಕ್ಷರೇ ಮತ್ತು ವ್ಯವಸ್ಥಾಪಕರು. ಬಹಳ ಮುಖ್ಯವಾಗಿ ಇವತ್ತು ನಾವು ರಾಷ್ಟ್ರೀಯ ಹಾಲು ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಲಿನ ಕೊರತೆಯಿಂದ ಹಾಲಿನ ಪ್ರವಾಹದವರೆಗೆ ನಾವು ಮಾಡಿರುವಂಥ ಸಾಧನೆಯನ್ನು ನೆನಪು ಮಾಡಿಕೊಂಡ್ರೆ ನಿಜಕ್ಕೂ ಸಹ ಅದ್ಭುತವಾದ ಸಾಧನೆಯನ್ನು ನಮ್ಮ ದೇಶದಲ್ಲಿ ಮಾಡಲಾಗಿದೆ. ಹಾಗಾಗಿ ಇಂಥದ್ದೊಂದು ಅದ್ಭುತವಾದ ಸಾಧನೆಯ ಕಲ್ಪನೆಯನ್ನು ಹಾಕಿಕೊಟ್ಟ, ದಾರಿಯನ್ನು ಹಾಕಿಕೊಟ್ಟ ಮಹನೀಯರನ್ನು ನಾವು ನೆನೆಸ್ಕೊಳ್ಳದೆ ಇದ್ದರೆ ಇವತ್ತೇನು ನಾವು ಸಾಧನೆ ಮಾಡಿದ್ರೆ ಅದಕ್ಕೆ ಸಾರ್ಥಕತೆ ಬರೋದಿಲ್ಲ. ಹಾಗಾಗಿ ವರ್ಗೀಸ್ ಕುರಿಯನ್ ಅವರು 1970ರಲ್ಲಿ ನಮಗೇನು ಈ ಮಾರ್ಗವನ್ನು ಹಾಕ್ಕೊಟ್ಟಿದ್ರು, ಆವಾಗೇ ಕಂಡುಕೊಂಡಿದ್ರು ಅವರು ಇಂಥದ್ದೊಂದು ಅದ್ಭುತವಾದ ಸಾಧನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಪ್ರಶಂಸನೀಯವಾದ ಮಾತನಾಡಿದ್ದಾರೆ. ಅದೇ ರೀತಿ ಬಹುಶಃ ಡಾಕ್ಟರ್ ವರ್ಗೀಸ್ ಕುರಿಯನ್ ರವರಿಂದ ಏನು ಈ ಒಂದು ನಮ್ಮ ರೈತ ಮಹಿಳೆಯರಿಗೆ ಹಾಲು ಹೈನುಗಾರಿಗೆ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿ, ಹಾಲಿನ ಕೊರತೆಯಿಂದ ಹಾಲಿನ ಹೊಳೆ ಹರಿಯುವ ಮಟ್ಟಿಗೆ ಈ ಡಾಕ್ಟರ್ ವರ್ಗೀಸ್ ಕುರಿಯನ್ರಿಂದ ಬದಲಾವಣೆ ಆಗಿದೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿದ್ದಾರೆ. ಬಹುಶಃ ಇವತ್ತು ಈ ಒಂದು ಬದಲಾವಣೆಗೆ ಇನ್ನೊಂದು ಮುಖ್ಯ ಕಾರಣ ಇವತ್ತಿನ ಮಾರುಕಟ್ಟೆ. ಬಹುಶಃ ಮಾರುಕಟ್ಟೆ ಮಾಡುವಂಥದ್ದು ಬಹಳ ಕಷ್ಟ. ಒಂದೆರಡು ಅಕ್ಷರದಿಂದ ನಮ್ಮ ಜೀವನ ಪ್ರಾರಂಭ ಆಗ್ತದೆ. ಅದು ಮುಂಜಾನೆ ಹಾಲಿಂದ ತೊಗೊಂಡ್ಬಿಡೋದು ಫಸ್ಟ್. ಯಾಕಂದ್ರೆ ಹಾಲು ಒಕ್ಕೂಟದವರು ಅದೀರಿ, ಎಲ್ಲರಿಗೂ ಹಾಲು ಬೇಕು. ಯಾಕಂದ್ರೆ ಅದು ಬೆಳ್ಳಗಿರ್ತದೆ. ಹೆಂಡಿ ಕಸ ಯಾರಿಗೆ ಬೇಡ, ಯಾಕಂದ್ರೆ ಅದು ವಾಸನೆ ಇರ್ತದೆ. ಮೊದಲು ಒಂದು ಟೈಮ್ ಇತ್ತು, ಯಾವುದಾದ್ರೂ ಮನೆಗೆ ಹುಡುಗಿ ನೋಡಕ್ಕೆ ಹೋಗ್ಬೇಕಂದ್ರೆ, ಒಂದು ಹುಡುಗಿಯವರು ಹೊರದ ಕಡೆ ಹೋಗ್ಬೇಕಂದ್ರೆ ಮೊದಲು ಆ ಮನೆ ತಿಪ್ಪಿ ನೋಡಿ ಒಳಗೆ ಹೋಗ್ತಿದ್ರಂತೆ.